ಸಲ್ಮೆಲು ನಮ್ಮ ಕುಡ್ಲ ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಆದಿಶಕ್ತಿ ನವದುರ್ಗೆ ಶಾರದಾ ಮೂರ್ತಿ ಪ್ರತಿಷ್ಠೆ ಆದ ಮಾರ್ನೆಮಿ ಬೊಕ್ಕ ಕುಡ್ಲ ದಸರಾ ನಡತೊಂದುಂಡು ಕರ್ನಾಟಕ ಬ್ಯಾಂಕ್ದ ಗುರುಕಾರ್ಯರು ಪಿ ಪ್ರದೀಪ್ ಕುಮಾರ್ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ಟು ಮಾರ್ನೆಮಿ ಉಚ್ಚೆಯ ಬೊಕ್ಕ ಕುಡ್ಲ ದಸರಾ ಐತಾರ ಶುರುವಾಂಡ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಗುರು ಪ್ರಾರ್ಥನೆ ನಡಪಾದ ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೂ ಪೂಜೆ ಕರಿತದು ವಿಶೇಷವಾದ ಸಿಂಗಾರ ಮಲ್ತಿನ ರಾಜ ದರ್ಬಾರ್ದಂಚ ಕಟ್ಟಣ ಸಭಾಂಗಣ ಮಂಟಪಡು ಶ್ರೀ ಆದಿಶಕ್ತಿ ನವದುರ್ಗೆಲಾಯಿನ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡಿನಿ ಸ್ಕಂದಮಾತಾ ಕಾತ್ಯಾಯಿನಿ ಮಹಾಕಾಳಿ ಮಹಾಗೌರಿ ಸಿದ್ಧಿಧಾತ್ರಿ ಬೊಕ್ಕ ಬರವುದಪ್ಪೆ ಸರಸ್ವತಿ ಶಾರದಾ ಮೂರ್ತಿನ ಪ್ರತಿಷ್ಠನೆ ಮಲ್ತೆರು. ಕೇಂದ್ರದ ದುಮ್ಮುದ ಮಂತ್ರಿ ಬೊಕ್ಕ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರನ ಮಾರ್ಗದರ್ಶನಡು ನಡತೊಂದೊಪ್ಪಿನ ಮಾರ್ನೆಮಿ ದಸರಾ ಉಚ್ಚಯೋಧ ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾಂಕ್ದ ಗುರುಕಾರ್ಯರು ಪಿ ಪ್ರದೀಪ್ ಕುಮಾರ್ ತುಡರ್ಪೊತ್ತಾದು ಉದಿಪನ ಮಲ್ತೆರು. ಇದೊಂಜಿ ಕೌಜಿಡಿ ದಸರಾ ವೈಭವ ಮುಲ್ಪ ನಡಪುಣೊಂದು ಎಂಕ್ ತೆರೆದಿಜ್ಜಾಂಡ್ ಉದಿಪನದ ಅವಕಾಶ ತಿಕ್ಕದ್ನವು ಬೊಕ್ಕ ದಸರಾ ವೈಭವ ತೂದು ಬಾರಿ ಸಂತೋಷ ಆಂಡೆಂದು ಪಿ ಪ್ರದೀಪ್ ಕುಮಾರ್ ಪಂಡೆರು. ಮೇಯರ್ ಸುಧೀರ್ ಶೆಟ್ಟಿ, ಶಾಸಕರು ವೇದವ್ಯಾಸ್ ಕಾಮತ್, ಪಾಲಿಕೆ ಮುಖ್ಯ ಸಚೇತಕರು ಪ್ರೇಮಾನಂದ ಶೆಟ್ಟಿ, ದುಂಬುದ ಮೇಯರ್ ಶಶಿಧರ್ ಹೆಗಡೆ, ಜಯನಂದ ಅಂಚನ್, ಪಾಲಿಕೆ ಎದುರು ಪಕ್ಷದ ನಾಯಕಿ ಪ್ರವೀಣ್ ಚಂದ್ರ ಆಳ್ವ ಕಾರ್ಯಕ್ರಮ ಉದಿಪನಡು ಪಾಲ್ದೆತೊಂಡೇರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್ ಸಾಯಿರಾಮ್, ಒತ್ತು ಗುರುಕಾರ್ತಿ ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತಿರು ಮಾಧವ ಸುವರ್ಣ, ಪಣವುದ ಗುರುಕಾರ್ಯರು ಆರ್ ಪದ್ಮರಾಜ್, ಟ್ರಸ್ಟಿರು ಶೇಖರ್ ಪೂಜಾರಿ, ರವಿಶಂಕರ್ ಮಿಜಾರ್, ಜಗದೀಪ್ ಡಿ ಸುವರ್ಣ, ಕೆ ಮಹೇಶ್ ಚಂದ್ರ, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಜತೆ ಗುರುಕಾರ್ತಿ ಡಾ ಅನಸೂಯ ಬಿಟಿ ಸಾಲೆನ್, ಒತ್ತು ಗುರುಕಾರ್ಯರು ಡಾ ಬಿಜಿ ಸುವರ್ಣ, ಹರಿಕೃಷ್ಣ ಬಂಟ್ವಾಳ್, ಲೀಲಾಕ್ಷ ಬಿ ಕರ್ಕೇರ, ಕಿಶೋರ್ ದಂಡಕೇರಿ, ಚಂದನ್ ದಾಸ್ ಗೌರವಿ, ರಾಜಶೇಖರ್, ರಾಧಾಕೃಷ್ಣ ಇಂಜ ಸದಸ್ಯರು ಪಾಲ್ದೆತೊಂಡೇರು. ಇಲ್ಲಿಗೆ ಬಂದು ತುಂಬ ಖುಷಿಯಾಯಿತು. ಈ ಸಂಭ್ರಮ ನೋಡಿ ನನಗೆ ಅಷ್ಟು ಪರಿಚಿತ ಇಲ್ಲ. ಇಲ್ಲಿ ಮಂಗಳೂರಲ್ಲಿ ದಸರಾ ಹಬ್ಬ ಇಷ್ಟು ಸಂಭ್ರಮದಿಂದ ನಡೀತಾ ಇದೆ ಅಂತ. ಇಲ್ಲಿ ಇವತ್ತು ಬಂದು ಈ ಉದ್ಘಾಟನೆ ಸಮಾರಂಭದಲ್ಲಿ ಶಾರದಾ ಪ್ರತಿಷ್ಠಾಪನೆ ಮತ್ತು ನವದುರ್ಗೆ ಪ್ರತಿಷ್ಠಾಪನೆಯಲ್ಲಿ ಎಲ್ಲ ನೋಡಿ ಭಾಳ ಖುಷಿಯಾಯಿತು. ಇಷ್ಟು ಜನರು ಬಂದು ಸೇರಿಕೊಂಡಿದ್ದಾರೆ. ಭಾಳ ಸಂಭ್ರಮ ನಡೀತಾ ಇದೆ. ಕರ್ನಾಟಕ ಬ್ಯಾಂಕ್ ಇದರೊಟ್ಟಿಗೆ ಸೇರಲಿಕ್ಕೆ ಭಾಳ ಸಂತೋಷ. ಹೆಚ್ಚಿನವರು ದೇವಸ್ಥಾನ ಮತ್ತು ಇಲ್ಲಿರ ಜನತಾ ಇರೋರು ಹೆಚ್ಚಿನ ನಮ್ಮ ಗ್ರಾಹಕರು ಕೂಡ. ಅಂದರೆ ನಮಗೆ ಭಾಳ ಸಂತೋಷ ಆಗ್ತದೆ ಈ ಸಂಭ್ರಮದಲ್ಲಿ ಸೇರಿಕೊಳ್ಳೋದಕ್ಕೆ. ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಇಲ್ಲಿ ದಸರಾ ಇಲ್ಲಿನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಇವತ್ತೆಲ್ಲ ಪೇಟೆಯಲ್ಲಿ ನೋಡಿದಾಗ ಎಲ್ಲ ಕಡೆ ಸಂಭ್ರಮ ಕಾಣ್ತಾ ಇದೆ. ಭಾಳ ಖುಷಿ ಆಗ್ತದೆ. ಮಂಗಳೂರಲ್ಲಿ ಸಹ ದಸರಾ ಮೈಸೂರಿನ ಹಾಗೆ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ.
ಎಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ವೀಕ್ಷಕರಿಗೂ ನನ್ನ ದಸರಾ ಶುಭಾಶಯಗಳು. ನೇರ ಪ್ರಸಾರ ಇಲ್ಲಿ ಮಂಗಳೂರು ದಸರಾವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ನೀವು ಪಾರ್ಟಿಸಿಪೇಟ್ ಮಾಡೋದು, ಈ ಕರ್ನಾಟಕ ಬ್ಯಾಂಕ್ ಇದಕ್ಕೆ ಬೆಂಬಲವಾಗಿ ಇರೋದು ನಮಗೆ ತುಂಬ ಸಂತೋಷ. ಕರಗನ ಹೃದಯ ಉಪ್ಪುನ ಮಂಜುನಾಥೆ 21ನೇ ಹೆಗ್ಗಡೆರು ಹಿಂದೂಲೆಗ್ ಮಾತ್ರತ್ ಕ್ರೈಸ್ತ ಮುಸಲ್ಮಾನರಿಗ್ಲ ಸಾಯ ಕೊರ್ಪುನಾರು ಅಂಚಿನಾರಿಗ್ ಏರ್ಲ ಕನೊಟ್ಟುಲ ನೆರೆಯರಿಂದು ಬಿದ್ರ ಜೈನ ಮಠದ ಸ್ವಾಮೀಜಿ ಪಂತೆರು ಕಾರ್ಲದ ಕುಕ್ಕುಂದೂರುಡು ನಡತಿನ ಧರ್ಮ ಸಂರಕ್ಷಣಾ ಸಭೆಟ್ಟು ಅರ್ಪಾತಿರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿ ಕಾರ್ಲದ ನೆಲೆಟ್ಟು ಐತಾರ ಕಾರ್ಲದ ಕುಕ್ಕುಂದೂರು ಮೈದಾನಡು ಧರ್ಮ ಸಂರಕ್ಷಣಾ ಸಭೆ ಅಟ್ಟನೆ ಮಲ್ತದಿತ್ತೇರು. ಸಮಿತಿದ ಗುರುಕಾರ್ಯರು ನೀರಕೃಷ್ಣ ಶೆಟ್ಟಿ ಎದ್ಕೊಂದು ಸುರೂತ ಪಾತೆರ ಪಂಡಿದ ನರಮಾನ್ಯ ಧರ್ಮೊಡ್ದು ಮಾತ ಧರ್ಮೋಲು ಪುಟ್ಟದ ಧರ್ಮಸ್ಥಳಗೂ ಬುಲ್ಡೋಜರ್ ಪಾಡ್ವಂದು ಪಂತೆರು ಎಂಕ್ಲನ ವೇದಿಕೆ ಪುಟ್ಯರ ಅವ್ವೇ ಕಾರಣ ಸರ್ಕಾರ ಮಲ್ಪೆರೆ ತೀರಂದನ ಕೆಲಸ ಕಾರ್ಯಗಳನ್ನು ಹೆಗ್ಗಡೆರು ಮಲ್ಪೇರು ಅಣ್ಣ ಪನ್ನೆಡ್ದು ಬೊಕ್ಕ ಒರಿ ಉಲ್ಲೇರನ್ ನಾಂಡ ವೀರೇಂದ್ರ ಹೆಗ್ಗಡೆಯರಿಂದ ಪಂಡೇರು. ಬಿದ್ರ ಜೈನ ಮಠೋತ್ತ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಸಬೆಟ್ಟು ಪಾತಿರ್ದು ಧರ್ಮಸ್ಥಳಕ್ಕೂ ಶಂಕರರಿನ ಆಶೀರ್ವಾದ ಉಂಡು, ಅಣ್ಣಪ್ಪನ ಜೈನ ಮುನಿಕ್ಲಿನ ಆಶೀರ್ವಾದ ಉಂಡು. 21ನೇ ಹೆಗ್ಗಡೆರು ಕರಗುನ ಹೃದಯ ಉಪ್ಪುನ ಮಂಜುನಾಥೆ ಹಿಂದೂಲೆಗ್ ಮಾತ್ರತ್ ಕ್ರೈಸ್ತ ಮುಸಲ್ಮಾನರಿಗ್ಲ ಸಾಯ ಕೊರ್ಪುನಾರು ಹೆಗ್ಗಡೆರು ಅಂಚಿನಾರೆಗ್ ಏರ್ಲ ಕನಟ್ಟುಲ ನೆರೆಯರೆಂದು ಪಂಡೇರು. ಮತ್ತೆ ಮನಸ್ಸು ಹಗುರವಾಗ್ತದೆ, ಮನಸ್ಸು ಆನಂದದಿಂದ ತೃಪ್ತವಾಗ್ತದೆ. 1981ರಲ್ಲಿ 1 ಕೋಟಿ ರೂಪಾಯಿಯನ್ನು ಮಾಡಿ ಸುಮಾರು 47 ಗ್ರಾಮಗಳ ಉದ್ಧಾರಕ್ಕಾಗಿ ಧರ್ಮಾಧಿಕಾರಿಗಳು ಯಾರೂ ಕಂಡರಿಯದ ಕನಸನ್ನು ನೀನಾಸಂನ ಸುಬ್ಬಣ್ಣ ಹೆಗ್ಗೋಡಿನಲ್ಲಿ ಹೇಳಿದಂತ ಮಾತು ಕಲ್ಯಾಣದ ಕರ್ನಾಟಕ, ಕಲ್ಯಾಣದ ಸಾಕ್ರೆಟಿಸ್ ಹೇಳಿರುವಂತ ಕಲ್ಯಾಣದ ರಾಜ್ಯ, ಇದನ್ನೆಲ್ಲ ಗಮನಿಸಿಕೊಂಡು ನಮ್ಮ ಪೂರ್ವ ಪರಂಪರೆಯ ಎಲ್ಲ ದಾರ್ಶನಿಕರು ಹೇಳಿದಂತ ಮಾತುಗಳನ್ನು ನಿಜವಾಗಿಸ್ತಕ್ಕಂತ ಒಬ್ಬ ರೂವಾರಿ 21ನೇ ಹೆಗ್ಗಡೆಯವರಾದ ಧರ್ಮಾಧಿಕಾರಿಗಳಲ್ಲಿ ಇತ್ತು. ಮತ್ತು ಅದನ್ನು ಅವರು ಮುಂದರಿಸ್ತಾ ತಾನು ಮಾತ್ರ ಆನಂದ ಪಡುವುದಲ್ಲ, ತನ್ನೊಂದಿಗೆ ಇತರರು ಆನಂದ ಪಡಬೇಕು ಅನ್ನೋ ಒಳ್ಳೆಯ ಭಾವನೆಯನ್ನು ಮಾಡಿದವರು 21ನೇ ಹೆಗ್ಗಡೆಯವರಾದ ಧರ್ಮಾಧಿಕಾರಿಗಳು ಅನ್ನುವುದನ್ನು ಎದೆತಟ್ಟಿ ನಾವು ಖಂಡಿತ ಹೇಳಬಹುದು. ಆಳ್ವಸ್ ಬರವು ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಪಾತಿರ್ದು 55 ವರ್ಷೋಲೆಡ್ದು ಹೆಗ್ಗಡೆರಿಗೂ ಗುರುಸ್ಥಾನ ಕೊರಂದು ಬೈದೆ. ಆಳ್ವಸ್ ಮಾತಾ ಸಂಸ್ಥೆಲೆಡ್ಲ ಅರಿನ ಪಟ ಪಾಡ್ದ 107 ವರ್ಷದ ಎನ್ನ ಅಮ್ಮೇರು ಒಪ್ಪುನ ಒರಿಯೇ ಒರಿ ವ್ಯಕ್ತಿ ಅವ್ವೀರೇಂದ್ರ ಹೆಗ್ಗಡೆರು ಅರಿಗೆ ಅನ್ಯಾಯ ಆನಗ ನಮ್ಮ ಒಗ್ಗಟ್ಟಾವುಡಾಪುಡು ಅರೇನು ಮರ್ಯಾದ ಪುರುಷೋತ್ತಮ ಪಂಡದ ಪನುಲಿಂದು ಪಂಡನ 6 ಧರ್ಮಸ್ಥಳ ಬುಕ್ಕ ಹೆಗ್ಗಡೆರಿನ ಸಾಧನೆಲಿನ ದುಂಬುದಿಯೇರು. ನಾವು ತುಳುನಾಡಿನವರು, ಸುಸಂಸ್ಕೃತರು, ಧರ್ಮಿಷ್ಠರು, ಉತ್ಸವ ಮೆರವಣಿಗೆ ನಾನಾ ಚಟುವಟಿಕೆಯನ್ನು ಮಾಡುವವರು. ಆದರೆ ಇಂಥ ನಾಡಿನಲ್ಲಿ ಈ ರೀತಿ ಸುಳ್ಳು ಅಪಪ್ರಚಾರ ಮರದಾಡುವುದು, ವೈಭವೀಕರಿಸುವುದು ನಾಚಿಕೆ ಅಂತ ನಾನು ಹೇಳ್ತಾ ಇದ್ದೇನೆ. ತಾವಂದರಿಗೆ ಇವತ್ತು ಮರದಿಂದ ಹಣ ಬರ್ತಾ ಇಲ್ಲ, ಭೂಮಿಯಿಂದ ಹಗೆದು ಅವರು ಹಣ ಮಾಡ್ತಾ ಇಲ್ಲ, ಹಣವನ್ನು ಪ್ರಿಂಟ್ ಮಾಡಲು ಸಾಧ್ಯ ಇಲ್ಲ. ಸಮಾಜದಲ್ಲೇ ಬೇರೆ ಬೇರೆ ರೂಪದಲ್ಲಿ ಜಾಗೃತಿ ಮೂಡಿಸಿ ದುಡ್ಡು ಬರ್ತದೆ. ಬಂದ ದುಡ್ಡನ್ನೆಲ್ಲ ಸಮಾಜದ ದುಡ್ಡು ಎಂದು ತಿಳಿದವರು ಆ ದುಡ್ಡನ್ನು ಸಮಾಜದ ಒಳಿತಿಗಾಗಿ ಉಪಯೋಗಿಸುವವರ ಯೋಚನೆ ಇದನ್ನು ಸಮರ್ಪಕವಾಗಿ ಮಾಡುವವರು ಅವರ ಆಡಳಿತಕ್ಕೆ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಕರಿಂಜ ಶ್ರೀ ಮುಕ್ತಾನಂದ ಸ್ವಾಮೀಜಿ, ಗುರುಪುರ ಜಂಗಮ ಮಠೋತ್ತ ಶ್ರೀ ರುದ್ರಮಣಿ ಮಹಾಸ್ವಾಮೀಜಿ, ಗುರುಪುರ ವಜ್ರದೇಹಿ ಮಠೋತ್ತ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಧರ್ಮ ರಕ್ಷಣಾ ಸಭೆನು ಉದಿತಿದು ಪಾತಿರಿಯರು. ಕಾರ್ಲದ ಶಾಸಕರು ದುಂಬುದ ಮಂತ್ರಿ ವಿ ಸುನಿಲ್ ಕುಮಾರ್, ಯಕ್ಷಗಾನ ಕಲಾವಿದರು ಉಜಿರೆ ಅಶೋಕ್ ಭಟ್, ಧಾರ್ಮಿಕ ಉಪನ್ಯಾಸಕರು ಸಹನಾ ಕುಂದರ್ ಸೋಡಾ, ವಕೀಲರು ಅರುಣ್ ಬಂಗೇರ, ಎಂಕೆ ವಿಜಯಕುಮಾರ್, ಜ್ಞಾನಸುಧಾ ಬರವು ಸಂಸ್ಥೆದ ಡಾ ಸುಧಾಕರ ಶೆಟ್ಟಿ, ಬೆದ್ರದ ಶ್ರೀಪತಿ ಭಟ್, ವಸಂತ ಗಿಳಿಯಾರ್, ಕುಡ್ಲದ ಪ್ರದೀಪ್ ಕುಮಾರ್ ಕಲ್ಕುರ, ಸಾನೂರು ದೇವಂದೊಟ್ಟುದ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರೀರಾಮ್ ಭಟ್, ಪವರ್ ಟಿವಿದ ರಾಕೇಶ್ ಶೆಟ್ಟಿ ಪಾಲ್ಗೊಂಡರು. ಕಾಪು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 2ನೇ ವರ್ಷದ ಉಚ್ಚಿಲ ದಸರಾ ಡಾಕ್ಟರ್ ಜಯಶಂಕರ್ ಮಾರ್ಗದರ್ಶನಡು ನಡತೊಂದುಂಡು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ದಸರಾ ಉದ್ದೀಪನ ಮಲ್ತೆರು. ಕಾಪು ತಾಲೂಕುದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಡಾಕ್ಟರ್ ಜಿ ಶಂಕರ್ ದುಂಬಾಳ್ತಿಡು 2ನೇ ವರ್ಷದ ಉಚ್ಚಿಲ ದಸರಾ 2023 ನಡತೊಂದೆತ್ತಿದು ಐತಾರ ಕಂಡೆ ದೇವಸ್ಥಾನದ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣಡು ಶ್ರೀ ಶಾರದಾ ಮಾತೆ ಬೊಕ್ಕ ನವದುರ್ಗಿಲೆನ ಮೂರ್ತಿನ ಪ್ರತಿಷ್ಠೆ ಮಲ್ತೆರು. ಉಚ್ಚಿಲ ದಸರಾ ಉಚ್ಚಯ 2023 ಸಂಭ್ರಮನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಉದಿಪನ ಮಲ್ತೆರು. ಕಾಪು ಕ್ಷೇತ್ರದ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಉಡುಪಿ ಶಾಸಕರು ಯಶ್ಪಾಲ್ ಸುವರ್ಣ, ಸಹಾಯಕ ಕಮಿಷನರ್ ರಶ್ಮಿ ಎಸ್ಆರ್, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ಪೂರ್ಣಿಮಾ, ಕಾಪು ತಾಲೂಕು ತಹಶೀಲ್ದಾರ್ ನಾಗರಾಜ್ ವಿ ನಾಯ್ಕಡ ಇಪುರ್ತುಡಿತ್ತರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟೆನ್ ಬೆಳ್ಳಂಪಳ್ಳಿ, ಒತ್ತು ಗುರುಕಾರ್ಯರು ಸುಭಾಷ್ ಚಂದ್ರ ಕಾಂಚನ್, ಪ್ರಧಾನ ಕಾರ್ಯಂತರಿ ಸುಧಾಕರ್ ಕುಂದರ್, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ
ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ವಾಸುದೇವ ಸಾಲ್ಯನ್, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಗುಂಡುಬಿ ಅಮೀನ್, ಸಂಘದ ಪುಂಜುಲಿನ ವಿಭಾಗದ ಗುರುಕಾರ್ತಿ ಉಷಾರಾಣಿ ಬೋಳೂರು, ಕಾಪು ನಾಲಪಟ್ನ ಸಂಯುಕ್ತ ಸಭಾ ಗುರುಕಾರ್ಯರು ಮನೋಜ್ ಕಾಂಚನ್, ಕಾಪು ನಾಲಪಟ್ನ ಪುಂಜೋಲಿನ ಒಕ್ಕೂಟದ ಗುರುಕಾರ್ತಿ ಸುಗುಣ ಕರ್ಕೇರ, ಉದ್ಯಮಿಲಾಯನ ಭುವನೇಂದ್ರ ಕಿದಿಯೂರು, ಮೋಹನ್ ಬೆಂಗ್ರೆ, ಶಂಕರ್ ಸಾಲೆನ್, ರವೀಂದ್ರ ಶ್ರೀಯನ್, ದಿನೇಶ್ ಕೋಟ್ಯನ್, ವಿಠಲ ಕರ್ಕೇರ, ಅನಿಲ್ ಕುಮಾರ್, ಸಂಜೀವ ಮೆಂಡನ್, ಶ್ರೀಪತಿ ಭಟ್, ಶಿಲ್ಪಾಜಿ ಸುವರ್ಣ ಈ ಪೊರ್ತುನಿತ್ತರು. ಉಚ್ಚಿಲ ದಸರಾ ಉಚ್ಚೇದ ಸಾರಥಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಸಲಹೆಗಾರರು ಡಾ ಜಿ ಶಂಕರ್ ಪಾತಿರ್ದು ಫಲಪುರ್ಪ ಪ್ರದರ್ಶನ, ಬೂಕುದ ಮೇಳ, ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಮೀನುಗಾರಿಕೆ ಯೋಜನೆಯಲ್ಲಿನ ಮಾಹಿತಿ ಬೊಕ್ಕ ಮೀನುಗಾರಿಕೆದ ಸಾಧನಲಿನ ಪ್ರದರ್ಶನ ಮಾತಾ ದಸರಾ ಉಚ್ಚೇಡು ಅಟ್ಟನೆ ಮಲ್ತದನೆಂದು ಬಂಡೇರು. ಸತೀಶ್ ಅಮೀನ್ ಪಡುಕೆರೆ ಕಾರ್ಯಕ್ರಮ ಸುಧಾರ್ತು ಕೊರಿಯರು. ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ವೇದಮೂರ್ತಿ ಕೆವಿ ರಾಘವೇಂದ್ರ ಉಪಾಧ್ಯಾಯರು ಬೊಕ್ಕ ಪುರೋಹಿತರಾಯಿನ ಪೌರೋಹಿತ್ಯುಡು ನಿಚ್ಚಲ ಚಂಡಿಕಾ ಹೋಮ, ನವದುರ್ಗೆ ಬೊಕ್ಕ ಶಾರದಾ ದೇವಿಗೆ ತ್ರಿಕಾಲ ಪೂಜೆ ನಡಪುಡು. ನಿಚ್ಚಲ ಭಜನಾ ಸಂಕೀರ್ತನೆ, ಸಾರ ಪೊಂಚೋಲೆಡದ ಸಾಮೂಹಿಕ ಕುಂಕುಮಾರ್ಚನೆ, ಧಾರ್ಮಿಕ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಕ್ತರಿಗೆ ನಪು ಪ್ರಸಾದ ಸೇವೆ ಅಟ್ಟನೆ ಮಲ್ತಿದ್ದರು. ಕುದ್ರೋಳಿ ಕ್ಷೇತ್ರದ ಮಂಗಳೂರು ದಸರಾದಂಚಿನ ಗಡ್ದು ಬೇತೆ ಓಲ್ಲ ತುಯರ ಸಾಧ್ಯ ಹೆಜ್ಜೆಂದು ಕೇಂದ್ರದ ದುಂಬದ ಮಂತ್ರಿ ಬೇಜನಾರ್ದನ ಪೂಜಾರಿ ಬಂತೆರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡು ಮಾರ್ನೆಮಿ ಬೊಕ್ಕ ಕುಡ್ಲ ದಸರಾದ ನವದುರ್ಗೆ ಶಾರದಾ ಮೂರ್ತಿ ಪ್ರತಿಷ್ಠೆದ ಪೊರ್ತುಡು ನಮ್ಮ ಕುಡ್ಲದೊಟ್ಟುಗು ಪಾತಿರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲು ನುತ್ತ 13 ವರ್ಷಲೊಡುದೊಂಬು ತಾಪನೆ ಮಲ್ತಿನ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನನು ಸಾರಥ ವರ್ಮನುತ 89 ಮಾತೆರ್ನಲ ಸಾಯ ಸಾಕಾರಡು ಜೀರ್ಣೋದ್ಧಾರ ಮಲ್ತದು ಪಿರ ಕಟ್ಟಾದು ಹೊಸರೂಪ ಕುರಿತು ಲೋಕದೊರ್ಮೆಡೆ ಗುರ್ತು ಮಲ್ತನಂಚ ಮಲ್ತನ ಬೇಜನಾರ್ಥನ ಪೂಜಾರಿರಿಗ್ ಪ್ರಾಯ ದಂಗೊಂದು ಬತ್ತಂಡಲ ಇತ್ತೆಲ ದುಂಬುದಂಚನೆ ದಸರಾ ಉಚ್ಚೇಡು ಉಮೇದು ತೋಜಾವಂದಲೇರು. ಕುದ್ರೋಳಿ ಕ್ಷೇತ್ರದ ನಿಲೆಟ್ಟು ಕುಡ್ಲ ದಸರಾ ಮಹೋತ್ಸವ ಸುರು ಮಲ್ತದು 35 ವರ್ಷ ಮಗುರೊಂದುಂಡು. ಐತಾರ ಮಾರ್ನೆಮಿ ಉಚ್ಚೆಯ ಕುಡ್ಲ ದಸರಾ ಶುರುವಾಂಡ್. ಈ ಪೊರ್ತುಡು ನಮ್ಮ ಕುಡ್ಲ ಕೇಂದ್ರದ ದುಂಬುದ ಮಂತ್ರಿ ಮಂಗಳೂರು ದಸರಾದ ಸಾರಥಿ ಬೇಜನಾರ್ದನ ಪೂಜಾರಿಯನ್ನು ಪಾತಿರ್ಪಾಂಡ್. ಕೆಲವು ಪಾತ್ರರಿನ ಪಂಡನ ಪೂಜಾರಿಯರು ಇಂಚಿನ ವೈಭವ ಬೇತೆ ಓಲ್ಲ ತುಯರ ಸಾಧ್ಯ ಇಚ್ಚಿಂದ ಪಂಡೇರು. ಮೈಸೂರು ದಸರಾ ತೂತೆ ಐನೆ ಮೀರ್ ಸಾವನ ಚಿತ್ನ ಗಡ್ತದ ದಸರಾ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಡು ನಡತೊಂದುಂಡು. ಇಡೀ ದೇಶಡು ಓಲು ನಾಡಂಡಲ ಮಂಗಳೂರು ದಸರಾಡು ಬಿಗುತ್ತ ಗೌಜಿನ ನಮ್ಮ ತುಯರ ಇಚ್ಚಿಂದ ಪಂಡನ ಬೇಜನಾರ್ದನ ಪೂಜಾರಿಯರು ಮಾತೆರೆಗ್ಲ ಎಡ್ಡೆಪ್ಪು ಆವಡಂದ ಎಡ್ಡೆಪ್ಪು ಬೈಕಿರು. ಮಂಗಳೂರಿನ ದಸರಾ ಇದನ್ನು ಬೇರೆ ಎಲ್ಲಿಯೂ ನಿಮಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಮೈಸೂರು ದಸರಾ ಇದೆ. ಆ ಮೈಸೂರಿನ ದಸರಾವನ್ನು ಕೂಡ ನಾನು ನೋಡಿದ್ದೇನೆ. ಗೋಕರ್ಣನಾಥ ದೇವಸ್ಥಾನದವರು ಈ ದಸರಾವನ್ನು ಮಾಡ್ತಾ ಇದ್ದಾರೆ. ಈ ದೇವರದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಹೊಗಳುವುದು ಅಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಇಂಥ ದಸರಾ ಮೈಸೂರಿನ ದಸರಾ ಬಿಟ್ಟುಬಿಡಿ, ಇಡೀ ದೇಶದ ಯಾವ ಮೂಲೆಯಲ್ಲಿ ಹುಡುಕಿದರೂ ಕೂಡ ಮಂಗಳೂರು ದಸರಾವನ್ನು ಮೀರಿಸುವಂಥ ದಸರಾವನ್ನು ನಾವು ನೋಡುತ್ತೇವೆ ಎಂಬ ಭ್ರಮೆ ಅದು ಸರಿಯಲ್ಲ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಮಂಗಳೂರಿನ ದಸರಾಕ್ಕೂ ಇನ್ನೊಮ್ಮೆ ಬರಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡಿ ಅಂತ ನಿಮ್ಮ ಹತ್ರ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ಈ ದುಂಬುದ ಸದಸ್ಯರು ಕದ್ರ ನವನೀತ ಶೆಟ್ಟಿಗೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ತಂದದ್ದು. ಯಕ್ಷಕಲಾ ಪೊಳಲಿದ ಕಾರ್ಯಕ್ರಮಟ್ಟು ಪ್ರಶಸ್ತಿ ಕೊರತು 9 ಜನ ಕಲಾವಿದರಿಗೆ ಬೊಕ್ಕ ಸಂಘೋಲೆಕ್ ಸಮ್ಮಾನದ ಮರ್ಯಾದೆ ಮಂತಿರು. ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಡು ಯಕ್ಷಕಲಾ ಪೊಳಲಿ ಸಂಘದ ನಿಲೆಟ್ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಕೊರ್ಪುನ ಕಲಾವಿದರಿಗೆ ಬೊಕ್ಕ ಸಂಘೋಲೆಗ್ ಸಮ್ಮಾನದ ಮರ್ಯಾದೆಲೇಸ್ ಶನಿವಾರ ನಡೆತಂಡು. ದುಂಬತ ಪುರಾಲ ಕ್ಷೇತ್ರದ ಮಾರ್ನಿಮಿದ ಕಾರ್ಯಕ್ರಮಲು ಬೊಕ್ಕ ಪೊಳಲಿ ಯಕ್ಷೋತ್ಸವನು ತುಡರು ಬೊಲ್ಪ ಪೊತ್ತಾದ್ ಉದಿಪನ ಮಲ್ತೆರು. ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪುನ ಮಾಧವ ಭಟ್, ನಾರಾಯಣ ಭಟ್ ಪೊಳಲಿ, ಪರಮೇಶ್ವರ ಭಟ್, ಕಾರ್ಯತುವನ ಅಧಿಕಾರಿ ಪ್ರವೀಣ್,
ಯಕ್ಷಕಲಾ ಪೊಳಲಿದ ಅನಭ ಪೊಳಲಿ ಬೊಕ್ಕ ವೆಂಕಟೇಶ್ ನಾವಡ ಭಾಗವತಿರು ದಿನೇಶ್ ಅಮ್ಮಣ್ಣಾಯ ಈ ಪೊರ್ತುಡಿತ್ತೇರು. ಬೊಟ್ಟಿಕೆರೆ ಪುರುಷೋತ್ತಮ್ ಪೂಜ್ಯರ ನಳಿನಾಕ್ಷನ್ ಅಂತನೇ ಆಟ ನಡೆತಂಡೆ. ಪ್ರಶಸ್ತಿ ಕೊರಪುನ ಲೇಸಡು ವೆಂಕಟೇಶ ನಾವಡ ಪೊಳಲಿ ಎತ್ಕೊಂಡೇರು. ಹಿರಿಯ ಯಕ್ಷಗಾನ ಕಲಾವಿದರು ಪ್ರಶಸ್ತಿ ಪಡೆಪುನ ಕದ್ರ ನವನೀತ ಶೆಟ್ಟಿ ಬೊಕ್ಕ ಕಲಾವಿದರನ ಬಗೆಟ್ ಮೆಚ್ಚಿಕಿದ ಪಾತೆರ ಪಂಡೇರು. ಐನು ಆಟದ ಮೇಳದ ಯಜಮಾನರು ಪಳ್ಳಿ ಕಿಶನ್ ಹೆಗ್ಡೆ ಗುರುಕಾರ್ಮೆಡ್ ಯಕ್ಷಗಾನ ಕ್ಷೇತ್ರದ ಮಲ್ಲ ಸಾಧಕಿಯರು ಕದ್ರ ನವನೀತ ಶೆಟ್ರಿಗೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಕೊರ್ತು ಸಮ್ಮಾನದ ಮರ್ಯಾದೆ ಮಲ್ತೆರು. ಕಲಾವಿದರು ಸಂಘಟಕಿಯರು ಸಾಧಕಿಯರಾಯಿನ ಡಿ ಮನೋಹರ್ ಕುಮಾರ್, ಸೀತಾರಾಮ್ ಕುಮಾರ್ ಕಟೀಲ್, ವಿಷ್ಣು ಶರ್ಮಾ ವಾಟೆಪಡ್ಪು, ಗುಂಡಿ ಮಜ್ಜಲ್ ಗೋಪಾಲ ಭಟ್, ಸಬ್ಬಣ್ಣ ಕೋಡಿ ರಾಂಭಟ್, ಯಮ್ನಾ ಚಂಬಲ್ತಿಮಾರ್, ವೆಂಕಟೇಶ್ ಶೆಟ್ಟಿ ಮೂರ್ಜೆ, ಡಾ ವಾದಿರಾಜ ಕಲ್ಲೂರಾಯ, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಮೊಕಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಸುವರ್ಣ ಪ್ರತಿಷ್ಠಾನ ಕರ್ನೀರದ ಪ್ರಭಾಕರ ಡಿ ಸುವರ್ಣ ಪರವಾದ ಸದಾನಂದ ಕರ್ನೀರೆ, ಯಕ್ಷಮಿತ್ರ ಬೆಳುವಾಯಿ ಸಂಘದ ದೇವಾನಂದ ಭಟ್ಟ ಮೆಜಾರ್ ಮೊಕಲೆಗ್ ಸಂಘದ ಲೆಕ್ಕೊಡು ಸಮ್ಮಾನದ ಮರ್ಯಾದೆ ಮಲ್ತೆರು. ಸಮ್ಮಾನದ ಮರ್ಯಾದೆ ಪಡೆಯಿನ ಕಲಾವಿದರನ ಪರವಾದ ಡಿ ಮನೋಹರ್ ಕುಮಾರ್ ಪಾತಿರ್ದು ಯಕ್ಷಕಲಾ ಪುಡಾಳಿಗ್ ಎಡ್ಡೆಪ್ಪು ಬೈಕೆರು. ಪ್ರಶಸ್ತಿ ದತೊನ ಕದ್ರ ನವನೀತ ಶೆಟ್ಟಿ ಪಾತಿರ್ದು ಸಮ್ಮನ ಪಡೆಯಿನ ಮಾತ ಕಲಾವಿದರನ ಅಭಿಮಾನಿಯಾದ ಅಕ್ಲೆಗ್ ಮೆಚ್ಚುಗೆ ತೆರಿಪಾವೆ. ತಾನು ಯಕ್ಷಗಾನ ಕಲಾವಿದೆಂದು ಸಿರೂಕು ಪಂಡಿನ ಧನಂಜಯ ಬೊಕ್ಕ ಕಲೆ ಸಂಸ್ಕೃತಿಗೂ ಮೇದುಕೊರ್ನ ಜಯರಾಮ್ ಭಟ್ ಪೊಳಲಿಯರನ ನೆಂಪು ಮಲ್ತೊನ್ವೆ. ನಡುರಾತ್ರಿ ಕಲಾಭಿಮಾನಿಲಿನ ಎದುರು ಪ್ರಶಸ್ತಿ ಪಡೆಯುನವು ಎನ್ನ ಭಾಗ್ಯ ಅಂದ ಪಂಡಿರು. ಎಂಕೊಂಜಿ ಬಾರಿ ಪೆರ್ಮೆ ಎಂಚಿನ ಅಂದ ಪಂಡ ಧನಂಜಯರಿಗೆ ಎನ್ನಲ ಗುರ್ತ ಇತ್ತಂಡು ದಯಪಂಡರಿಗೆ ಗುರ್ತ ಎತ್ತಿನಿ ಸೊರಟ್ ಕಲಾವಿದರ್ನ ಸ್ವರನ ರಂಗಸ್ಥಳಡ್ ಕೇಂದರೆಗೆ ನಿಕುಲು ಇಂಚಿನಾರೆಂದು ಪನ್ಪಿನಿ ಆರು ಎನ್ನ ಪುದರ್ಲ ಪನೊಂದಿತ್ತೆ ರಂಚಾದೇನೊಂಜಿ ಕಲಾವಿದೆ ಎಂದು ಗುರುತು ಮಲ್ದಿನಾರು ಧನಂಜಯರಿಂದ ಯಾನು ಪ್ರೀತಿಪೂರ್ವಕವಾದ ಪನದ್ದು ಯಕ್ಷಕಲಾ ಪೊಳಲಿದಕುಲು ಒಂಜಿ ಶಿಸ್ತುಬದ್ಧವಾಯಿನ ಕಲಾವಿದರ್ನ ಒಂಜಿ ಕೂಟನ ಸೃಷ್ಟಿ ಮಲ್ದೇರು ಅವೆಂಚಾಂದು ಕೆಂಡ ಈ ಕಾರ್ಯಕ್ರಮದ ಸಂಯೋಜನೆ ತುಣ ಗೊತ್ತಾಪುಂಡು. ಕಲಾವಿದರನ್ನು ಗುರುತಿಸುವಂಥದ್ದು, ಸಂಘ ಸಂಸ್ಥೆಗಳನ್ನು ಗುರುತಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರೆ ಬಹುಶಃ ಯಕ್ಷಗಾನ ಬೆಳೆಯುತ್ತದಂತ ಹೇಳ್ಬೋದು. ಉಳಿತದಂತ ಹೇಳೋದಕ್ಕಿಂತ ಬೆಳೆಯುತ್ತದಂತ ಹೇಳ್ಬೋದು. ವೆಂಕಟೇಶ್ ನಾವಡ್ರಾಗಲಿ, ಅಮ್ಮುಂಜೆ ಅವರಾಗಲಿ, ಅವರ ಕಲಾ ಬಳಗ, ಯಕ್ಷಕಲಾ ಬಳಗ ಈ ಪೊಳಲಿ ನಾನು ತುಂಬ ವರ್ಷದಿಂದ ಕೇಳ್ತಾ ಇದ್ದೇನೆ. ಇದು ತೆನ್ಕಾಯ್ಡೊಂಜಿ ಬಾರಿ ಮಲ್ಲ ಕಾರ್ಯಕ್ರಮ ಮಲ್ಪನ ಸಂಸ್ಥೆ ಪಂಡ ಎಂಕಲ್ನ ಪುರಾಲ್ದ ನಾವಡೇರ್ನಾಗಲ್ನ ಸಂಸ್ಥೆ ಅಂತೇಳಿ. ಖಂಡಿತ ಹೌದು, ಯಕ್ಷಗಾನದ ಪಠ್ಯ ಅಂತ ಹೇಳುವಂಥದ್ದು ಬಹುಶಃ ನಮ್ಮ ಈ ವಿದ್ಯಾಭ್ಯಾಸಕ್ಕೆ ಬಹಳ ಪೂರಕವಾಗಿರ್ತದೆ. ಅದು ಕೋಡಿಮಜ್ಜಲ ಅನಂತ ಪದ್ಮನಾಭ ಉಪಾಧ್ಯಾಯರು, ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಮಟ್ಟು, ಉದ್ಯಮಿ ಸದಾನಂದ ಶೆಟ್ಟಿ ರಂಗೋಲಿ, ಶುಭಾ ಬೇಡಿದ ಯಜಮಾನರು ಭುವನೇಶ್ ಪಚ್ಚಿನಡ್ಕ, ಯುವ ಉದ್ಯಮಿ ಸುಕೇಶ್ ಚೌಟ, ಮಲ್ಲ ಬೆನ್ನರಾದ ಪಾಲ್ದೆ ತೊಂಡೆರು. ಜನಾರ್ದನ ಮುಂಚೆ ಕಾರ್ಯಕ್ರಮ ಸುಧಾರ್ತಿರು. ನಾರಾಯಣ ಗುರುಕುಲಿನ ತತ್ವ ಸಿದ್ಧಾಂತ ಪ್ರಕಾರ ನರಮಾನ್ಯ ಧರ್ಮ ಸಾರುಣ ಕಾರ್ಯ ಕುದ್ರೋಳಿ ಕ್ಷೇತ್ರಡು ನಡತೊಂದುಂಡು. ಸೋದರ ಪ್ರೀತಿರು ಬಾಳುನ ಶಕ್ತಿನ ದೇವಿರ ಮಾತೆರೆಗ್ಲ ಕೊರಡಂದು ಬೆಳ್ತಂಗಡಿ ಸಿರೋ ಮಲಬಾರ್ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪರು ಡಾ ಲಾರೆನ್ಸ್ ಮಖುಜಿ ಕುದ್ರೋಳಿ ಕ್ಷೇತ್ರಡು ಬಂತಿರು. ಕುಟ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಬೆಳ್ತಂಗಡಿ ಸಿರೋ ಮಲಬಾರ್ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪ್ ಡಾ ಲಾರೆನ್ಸ್ ಮುಖುಜಿ ದುಂಬಾಳ್ತದ ಕ್ರೈಸ್ತರ್ನ ಕೋಟ ಸೋಮವಾರ ಬತ್ತದ ಕುಡ್ಲ ದಸರಾ ಗಡ್ದನ ತೂದು ನಮ್ಮ ಮಾತ ಒಂಜೇ ಪನ್ಪುನ ಧರ್ಮ ಎಡ್ಡೆಪ್ಪ ತೋಜಾಂಡು. ಕ್ಷೇತ್ರದ ಗುರುಕಾರ್ಯರು ಎಸ್ ಸಾಯಿರಾಮ್, ಪ್ರಧಾನ ಕಾರ್ಯಂತರು ಮಾಧವ ಸುವರ್ಣ, ಪ್ರಣವದ ಗುರುಕಾರ್ಯರು ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಸದಸ್ಯರು ರಾಧಾಕೃಷ್ಣ, ಬೊಂಬೈದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಗುರುಕಾರ್ಯರು ಸೂರ್ಯಕಂಜಿ ಸುವರ್ಣ, ಬಿಷಪ್ ದುಂಬಾಳ್ತದ ಕೂಟನು ಪ್ರೀತರು ಎದುಕೊಂಡರು. ಶಾರದಾಂಬಿನ ಎದುರು ಪೂಜೆ ಮಲ್ತದ ಪ್ರಾರ್ಥನೆ ನಡಪಾದ ಕ್ರೈಸ್ತಂದಕಲನ ಕೂಟಕ್ಕೂ ಪ್ರಸಾದ ಕೊರಿಯರು. ಈ ಪೊರ್ತರು ಡಾ ಲಾರೆನ್ಸ್ ಮುಖುಜಿ ಪಾತಿರ್ತ್ ಕುದ್ರೋಳಿ ಕ್ಷೇತ್ರಡು ನಾರಾಯಣ ಗುರುಕುಲಿನ ತತ್ವ ಸಿದ್ಧಾಂತದಂಚ ನರಮಾನ್ಯ ಧರ್ಮ ಸಾರುನ ದೇವಿರನ ಪ್ರೀತಿ ಮಲ್ಪುನ ಭಜನೆ ಮಲ್ಪುನ ಕಾರ್ಯ ನಡತೊಂದುಂಡು. ಇದಕ್ಕೆ ಎಡ್ಡೆಪ್ಪು ಬೈಕುನ ದೇವಿರನ ಆಶೀರ್ವಾದ ಮಾತೆರೆಗ್ಲ ತಿಕ್ಕಡು ಮಾತೆರೆಗ್ಲ ಎಡ್ಡಾವಡು ಸೋದರ ಪ್ರೀತಿಡು ಬಾಳುನಂಚಿನ ಶಕ್ತಿನ ದೇವಿರನಂಕ ಮಾತ ಕೊರಡೆಂದು ಪ್ರಾರ್ಥನೆ ಮಲ್ಪು ಎಂದು ಬಿಷಪೇರು ಪಂಡೇರು. ಕಂಕನಾಡಿ ಅಲ್ಫೋನ್ಸ್ ಸಿಗ್ರೇಜಿದ ಧರ್ಮಗುರು ಮಾಣಿ, ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಪಿಆರ್ಒ ಸೆಬಾಸ್ಟಿಯನ್ ಕೆವಿ ಒಟ್ಟುಗಿತ್ತರು. ಕುದ್ರೋಳಿ ಟೆಂಪಲಲ್ಲಿ ಶ್ರೀನಾರಾಯಣ ಗುರುವರವರ ತತ್ವ ಪ್ರಕಾರ ಮಾನವ ಧರ್ಮವನ್ನು ಸಾರುವಂಥ, ದೇವರನ್ನು ಪ್ರೀತಿಸುವಂಥ ಮತ್ತು ಭಜನೆ ಮಾಡುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೆ ಎಲ್ಲ ಶುಭವನ್ನು ನಾನು ಕೋರ್ತಾ ಇದ್ದೇನೆ. ದೇವರ ಆಶೀರ್ವಾದ ಎಲ್ಲರಿಗೆ ದೊರಕಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಸರ್ವರಿಗೂ ಮಂಗಳವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೋದರ ಪ್ರೀತಿಯಲ್ಲಿ ಬಾಳುವಂಥ ಶಕ್ತಿ
ದೇವರು ನಮಗೆಲ್ಲ ಕರುಣಿಸಲಿ ಅಂತ ಪ್ರಾರ್ಥಿಸ್ತೇನೆ. ಕುಡ್ಲದ ಉರ್ವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮ ಕಲಶದ ಪೋಸ್ಟರ್ ಬುಕ್ ಸಮುದಾಯ ಭವನದ ಭಿನ್ನೈತೊನ್ನ ಓಲೆ ಬಿಡುಗಡೆ ಕಾರ್ಯಕ್ರಮ ಅಂಚನೆ ಬ್ರಹ್ಮ ಕಲಶದ ಸೇವಾ ಕೌಂಟರ್ ಉದೀಪನ ಐತಾರ ನಡೆತಂಡೆ. ಕುಡ್ಲದ ಪಿರಾಕದ ಮಾರಿಯಮ್ಮ ದೇವಸ್ಥಾನಲೆಡು ಒಂಜಾದುಪ್ಪನ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶ 2024 ಫೆಬ್ರವರಿ ತಿಂಗಳು ನಡೆಪೆರಿತದು. ಇಂದಕ್ಕೆ ಅಟ್ಟನೆಲು ಭರಟು ನಡೆತೊಂದುಂಡು. ಈ ಬಗೆಟ್ ಬೇತೆ ಬೇತೆ ಸಮಿತಿಲೆನ್ನು ಕಟ್ಟದು ಅವಕಾರ್ಯಡುಲ್ಲ. ಸಮುದಾಯ ಭವನ ಕಟ್ಟುನ ಕೆಲಸ ಬುಲೆಚ್ಚೊಡುಂಡು. ಬ್ರಹ್ಮಕಲಶದ ಪೋಸ್ಟರ್ ಬುಕ್ ಸಮುದಾಯ ಭವನದ ಭಿನ್ನೈತೊನ್ನ ಓಲೆ ಬಿಡುಗಡೆ ಅಂಚನೆ ಬ್ರಹ್ಮಕಲಶದ ಸೇವೆ ಕೌಂಟರ್ ಉದೀಪನ ಕಾರ್ಯಕ್ರಮ ಐತಾರ ನಡಪಾಯಿರು. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಅನಿಲ್ ಕುಮಾರ್ ಕರ್ಕೇರ ಬೊಕ್ಕಪಟ್ನ ಪೋಸ್ಟರ್ ಬಿಡುಗಡೆ ಮಲ್ತದ ಪಾತೆರ್ದು 2024 ಫೆಬ್ರವರಿ 17 ಮುಟ್ಟ ಬ್ರಹ್ಮಕಲಶ ನಡಪುಂಡು. ಇಂದಕ್ಕೆ ಮಾತಿರ ಸಹಾಯ ಸಹಕಾರ ಕೊರಡೊಂದು ಕೇಂಡುಂಡೇರು. ಬೋಳೂರು ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಲಕ್ಷ್ಮಣ ಮೀನ್ ಕೋಡಿಕಲ್ ಬ್ರಹ್ಮಕಲಶ ಸಮಿತಿದ ಸೇವಾ ಕೌಂಟರ್ ಉದೀಪನ ಮಲ್ತದು. ಬ್ರಹ್ಮಕಲಶಗೂ ಮಾತಿರ್ನಲ ಸಹಾಯ ಸಹಕಾರ ಅಗತ್ಯ ಅಂದ ಭಿನ್ನೈತೊಂಡೇರು. ಅಂದಾಜಿ 80 ಕೋಟಿ ರೂಪಾಯಿ ಖರ್ಚಿಡು ಕಟ್ಟೊಂದೊಪ್ಪನ ಸಮುದಾಯ ಭವನದ ಭಿನ್ನೈತೊನ್ನ ಓಲೇನು ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಗುರ್ಕಾರ್ಯರು ಶಶಿಕುಮಾರ್ ಬೆಂಗ್ರೆ ಬಾಲು ಬಿಡುಗಡೆ ಮಲ್ತೇರು. ಬ್ರಹ್ಮಕಲಶ ಸಮಿತಿದ ಪ್ರಧಾನ ಸಂಚಾಲಕರು ಗೌತಮ್ ಸಾಲೇನ ಕೋಡಿಕಲ್, ಪ್ರಧಾನ ಕಾರ್ಯಂತರು ಜಗದೀಶ್ ಬಂಗೇರ, ಕುಡ್ಲ 7 ಪಟ್ನ ಮೊಗವೇರ ಸಂಯುಕ್ತ ಸಭಾ ಗುರುಕಾರ್ಯರು ಲೋಕೇಶ್ ಸುವರ್ಣ, ಕುಮಾರ್ ಮೆಂಡನ್, ವಸಂತ ಅಮೀನ್, ಅರುಣ್ ಮೆಂಡನ್, ಕುಮಾರ್ ಪಣಂಬೂರು, ಯಶವಂತ ಮೆಂಡನ್, ಗೋಪಾಲಪುತ್ರನ್, ದೇವಸ್ಥಾನದ ಟ್ರಸ್ಟಿಲು ಬ್ರಹ್ಮಕಲಶ ಸಮಿತಿ ಸದಸ್ಯರು ಈ ಪೊರ್ತುರಿದ್ದರು. ಶ್ರೀ ಮಾರಿಯಮ್ಮ ದೇವಸ್ಥಾನ ಉರುವ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇಂದು ನಾವು ಏನು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 11ರಿಂದ 15ನೇ ತಾರೀಕು ತನಕ ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ. ಈ ಬ್ರಹ್ಮಕಲಶೋತ್ಸವದ ಏನೊಂದು ಪೋಸ್ಟರ್ ಬಿಡುಗಡೆ ಇಂದಿನ ದಿನ ನಾವು ದೇವರ ಸನ್ನಿಧಾನದಲ್ಲಿ ಮಾಡಿದ್ದೇವೆ. ಅದೇ ರೀತಿ ಏನೊಂದು ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ ಸಮುದಾಯ ಭವನ ಕೂಡ ನಿರ್ಮಾಣ ಹಂತದಲ್ಲಿದೆ. ಇದರ ವಿಜ್ಞಾಪನೆ ಪತ್ರ ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದೆ. ನಮ್ಮ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬಾಲು ಶಶಿ ಮೆಂಡನ್ ಈ ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶದ ಏನು ಪೋಸ್ಟರ್ ಬಿಡುಗಡೆ ಅದನ್ನು ನಮ್ಮ ಬ್ರಹ್ಮಕಲಶದ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಅನಿಲ್ ಕುಮಾರ್ ಬೊಕ್ಕವಟ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ ಏನು ಈ ಬ್ರಹ್ಮಕಲಶದ ಇನ್ನು ಸೇವೆ ಇವತ್ತಿನಿಂದ ಚಾಲನೆಗೊಂಡಿದೆ. ಭಕ್ತರ ಸಹಕಾರದೊಂದಿಗೆ ಈ ನಮ್ಮ ಉರ್ವ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಹಾಗೆಯೇ ನಮ್ಮ ಸಮುದಾಯ ಭವನ ಹಾಗೆಯೇ ಚಂಡಿಕಾ ಯಾಗ ಹಾಗೂ ವಾರ್ಷಿಕ ಮಹೋತ್ಸವವು ಎಲ್ಲ ಭಕ್ತರ ಸಹಕಾರದೊಂದಿಗೆ ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘದ ಸಹಕಾರದೊಂದಿಗೆ ಈ ಜನವರಿ 11ನೇ ತಾರೀಕಿಂದ ಫೆಬ್ರವರಿ 11ನೇ ತಾರೀಕಿಂದ ಪ್ರಾರಂಭವಾಗಲಿಕ್ಕಿದೆ. ಸಮಾನತೆದ ಸಂದೇಶ ಸಾರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ತತ್ವದಂಚ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಜನಾರ್ದನ ಪೂಜಾರಿಯರನ ಮಾರ್ಗದರ್ಶನಡು ಎಂಗುಲು ದುಂಬು ಪೋವಂದುಲ್ಲಾಂದ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಪಣವುದ ಗುರುಕಾರ್ಯರು ಆರ್ ಪದ್ಮರಾಜ ಪಂತೆರು ಕ್ಷೇತ್ರ ಬೊಕ್ಕ ಜ್ಯೂಸ್ ಫಿಟ್ನೆಸ್ ಒಟ್ಟಾದ ಕುಡ್ಲಡು ನಡಪಾಯಿನ ಮ್ಯಾರಥಾನ್ ದ ಬಗೆಟ್ ಅರ್ಪಾತೇರಿಯರು. ಶ್ರೀ ಗೋಕರ್ಣೇಶ್ವರ ದೇವಸ್ಥಾನ ಕುದ್ರೋಳಿ ಬೊಕ್ಕ ಜೂಯಿಸ್ ಫಿಟ್ನೆಸ್ ಸೆಂಟರ್ ಕುಡ್ಲ ಬೊಕ್ಕ ಬೇತೆ ಸಂಘ ಸಂಸ್ಥೆಲನ ಜತೆ ಸೇರಿಗಿಡು ಐತಾರ ಬಯ್ಯಗ ಮ್ಯಾರಥಾನ್ ಕುಡ್ಲಡು ನಡೆತಂಡು. ಬೇತೆ ಬೇತೆ ಊರುಲೆಡಿದ ಬತ್ತನ ಗೊಪ್ಪುದಕ್ಲು ಭಾರಿ ಉಮೇದುಡು ಪಾಲ್ದೆತೊಂಡೇರು. ರಾತ್ರಿ ದಸರಾ ಮ್ಯಾರಥಾನ್ ಒಂಜಿ ವಿಶೇಷವಾದಿತ್ತದು ಐನು ತೂದು ಖುಷಿ ಆತಂಡು. ಎಂಕ್ಲು ಮಾತ ದೂರ ದೂರಡ್ದು ಇಂದಿಟ್ಟು ಪಾಲ್ದೆತೊಂಡ್ಯರ ಬೈದಾಂದು ಪಾಕು ಜನ ಗೊಬ್ಬುದಕ್ಲು ಅಭಿಪ್ರಾಯ ತಿರಿಪಾಯಿರು. ಮ್ಯಾರಥಾನ್ದ ದುಂಬಾಳ್ತೆ ವಯಸ್ಸನ್ನ ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಪಣವದ ಗುರುಕಾರ್ಯರು ಆರ್ ಪದ್ಮರಾಜ ಪಾತೆರ್ದು ಒಂದು ಹೊಸ ಆಲೋಚನೆ ಸುರೂತ ಸರ್ತಿ ಕುದ್ರೋಳಿಡು ಸುರು ಮಲ್ತದ ಗೊಬ್ಬುದಕ್ಲಿನ ಉಮೇದು ತುನಗ ಖುಷಿಯ ಒಂದುಂಡು. ಸಮಾನತೆದ ಸಂದೇಶ ಸಾರನ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ತತ್ವದಂಚ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಜನಾರ್ದನ ಪೂಜಾರಿಯರನ ಮಾರ್ಗದರ್ಶನಡು ಎಂಕುಲು ತುಂಬುಪು ಒಂದುಲ್ಲ ಅರೆನ ಮಾರ್ಗದರ್ಶನಡು ಒಂದು ಸಾಧ್ಯ ಆತನೆಂದು ಪಂಡೇರು. ಜೂಯಿಸ್ ಫಿಟ್ನೆಸ್ ದ ಯಜಮಾನರು ರಾಜೇಶ್ ಒಟ್ಟುಗಿತ್ತರು. ನೋಡಿ
ನಮಗೆ ಇದು ಒಂದು ಕನಸಾಗಿತ್ತು ಆ್ಯಕ್ಚುಲಿ, ನೈಟ್ ಮ್ಯಾರಥಾನ್, ನೈಟ್ ರನ್. ನಾನು ಸರ್ ಹತ್ರ ಮಾತಾಡೋ ಅವ್ರು ಹೇಳಿದರು ನಾವು ರೆಡಿ ಇದ್ದೇವೆ, ನಮಗೊಂದು ಯಾವಾಗಲೂ ಎನಿ ಟೈಮ್ ಸಹಕಾರ ಕೊಡುವವರು ಪದ್ಮರಾಜ್ ಸರ್. ಹಾಗೇ ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮಗೆ ಇದು ಮೇಯ್ನಾಗಿ ಪಾರ್ಟಿಸಿಪೇಟ್ ಮಾಡುವವರು ಕೇರಳದಿಂದ ಸಹ ಬಂದಿದ್ದಾರೆ, ಉಡುಪಿ, ಪುತ್ತೂರು ಆ ಕಡೆಯಿಂದೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬಂದರು. ನಾವೊಂದು 800 ಜನ ನಿರೀಕ್ಷೆ ಮಾಡಿದ್ದೆವು, ಇದರಲ್ಲಿ 1000+ ಜನ ಬಂದಿದ್ದಾರೆ. ಈಗ ಒಂದು ಒಳ್ಳೆ ಒಂದು ಇದೊಂದು ಅನ್ನಿಸ್ತಾ ಇದೆ ನನಗೆ ಇದು ಅಂತ. ಅಂದರೆ ಮಂಗಳೂರಲ್ಲಿ ಫಸ್ಟ್ ಟೈಮ್ ಈ ರೀತಿ ನೈಟ್ ಮ್ಯಾರಥಾನ್ ಆಗ್ತಿದೆ. ತುಂಬ ಖುಷಿ ಆಯಿತು. ವೆದರು ಚೆನ್ನಾಗಿತ್ತು, ರೂಟು ಚೆನ್ನಾಗಿತ್ತು, ರೂಟ್ ಗೈಡ್, ವಾಟರ್ ಸ್ಟೇಷನ್ ಎಲ್ಲ ನೈಟಲ್ಲಿ ತುಂಬ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿದ್ದೀರಿ. ಈ ಟ್ರಾಫಿಕ್ ನಡುವೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ಥ್ಯಾಂಕ್ಸ್ ಟು ಜೂಯಿಸ್ ಫಿಟ್ನೆಸ್, ಡೆಕತ್ಲೋನ್ ಮತ್ತು ಸುಮಾರು ಎಂಡ್ಯೂರೆನ್ಸ್ ತುಂಬ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾವು ನಮ್ಮ ಅಂಥ ಸ್ಪೋರ್ಟ್ಸ್ ಪರ್ಸನ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದರಿಂದ ಎಲ್ಲ ಬೂಸ್ಟಪ್ ಮಾಡಿದಾಗೆ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ಆಗ್ತಿರೋದು ನೈಟ್ ಮ್ಯಾರಥಾನ್. ತುಂಬ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ದಿಸ್ ವಂಡರ್ಫುಲ್ ಮ್ಯಾರಥಾನ್. So it's the first time that I've ever done a marathon which is 7K. Otherwise also it's first time. But thank you so much. It was a very nicely organized marathon and it was very good that it didn't rain. So thanks for everybody. ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ವಿಚಾರ. ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳನ್ನು ನಾನು ಅಭಿನಂದಿಸ್ತಿದ್ದೇನೆ. ಹಾಗೆ ಮುಂದಿನ ದಿವಸಗಳಲ್ಲಿ ಜೂಯಿಸ್ ಫಿಟ್ನೆಸ್ ಸೆಂಟರ್ನೊಂದಿಗೆ ಗೋಕರ್ಣನಾಥ ಕ್ಷೇತ್ರ ಆಡಳಿತ ಸಮಿತಿ ಯಾವಾಗಲೂ ಇರುತ್ತೆ. ಇನ್ನೂ ಒಳ್ಳೆಯ ಕಾರ್ಯಕ್ರಮ ಇದು ಆಟೋಟ ಸ್ಪರ್ಧೆಗಳಾಗಿರ್ಬೋದು ಅಥವಾ ಫಿಟ್ನೆಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸ್ಪರ್ಧೆಗಳನ್ನು ಅವರು ಮಾಡೋದಾದರೆ ನಾವು ಅವರೊಟ್ಟಿಗೆ ಇರ್ತೇವೆ. ಹಾಗೆ ಈ ಬಾರಿಯ ಒಂದು ಮೊದಲೇ ಬಾರಿ ನಡೆದಂತಹ ನೈಟ್ ಮ್ಯಾರಥಾನ್ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆರಂಭದಲ್ಲಿತ್ತು. ಯಾಕಂದರೆ ಟ್ರಾಫಿಕ್ ಸಮಸ್ಯೆ ತುಂಬ ಇರುತ್ತೆ, ಅದನ್ನು ಕೂಡ ಸರಿ ಮಾಡಿಕೊಂಡು ಹೋಗಬೇಕಾಗಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ ಜೂಸ್ ಫಿಟ್ನೆಸ್ ಹಾಗೆ ಇದಕ್ಕೆ ಸಹಕಾರ ಕೊಟ್ಟಂತಹ ಹಲವಾರು ಸ್ಪಾನ್ಸರ್ಸ್, ಡೆಕತ್ಲಾನ್ ಅವರಿದ್ದಾರೆ, ಹಾಗೆ ಬ್ಯಾಂಕ್ ಆಫ್ ಬರೋಡಾದವರಿದ್ದಾರೆ, ತುಂಬ ಜನ ಇದ್ದಾರೆ, ಪ್ರೈಮ್ ಸ್ಪೋರ್ಟ್ಸ್ ಅವರಿದ್ದಾರೆ, KDC, ಎಂಡ್ಯೂರೆನ್ಸ್, ಇನ್ನು ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಮುಂದೆ ಎಲ್ರಿಗೂ ಶುಭ ಕೋರುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಎಡೆಗಿನ ಸುದ್ದಿಲ ಮುಗಿದು ನನ್ನ ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ 8.7